ಹಾಯ್ ಯೂಟ್ಯೂಬ್ ಫ್ಯಾಮಿಲಿ, ಇವತ್ತು ನಾನು ಕ್ವಿಕ್ಕಾಗಿ ರೆಡ್ ಚಿಲ್ಲಿ ಸಾಸ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇದನ್ನು ನೀವು ಯಾವುದೇ ಚೈನೀಸ್ ಐಟಮು ಅಥವಾ ಗೋಬಿ ಮಂಚೂರಿ ಯಾವುದಕ್ಕಾದರೂ ರೆಡಿಮೇಡ್ ಇಲ್ಲ ಅಂದರೆ ಕ್ವಿಕ್ಕಾಗಿ ಒಂದು 5 ನಿಮಿಷದಲ್ಲಿ ಮಾಡಿಟ್ಕೊಳ್ಬೋದು. ಸೊ ಅದಕ್ಕೆ ಮೊದಲು ರೆಡ್ ಚಿಲ್ಲಿ ತೊಗೊಳ್ಳಿ. ನಾನಿಲ್ಲಿ ಒಂದು 6ರಿಂದ 7 ತೊಗೊಂಡಿದ್ದೀನಿ, ಜಸ್ಟ್ ಒನ್ ಟೈಮ್ ಯೂಸ್ಗೆ. ಅದಕ್ಕೆ ವಿನಿಗರ್, ವೈಟ್ ವಿನಿಗರ್, ಪ್ಲೇನ್ ವಿನಿಗರ್ನ ಹಾಕಿ ಸ್ವಲ್ಪ ಒಂದು 5-10 ನಿಮಿಷ ಸೋಕ್ ಮಾಡಿಟ್ಕೊಳ್ಳಿ. ಸೋಕ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಹಾಗೆ ಹಾಕ್ಬೋದು. ಆಮೇಲೆ 1 ಸ್ಪೂನ್ ಸಕ್ಕರೆ, ಅದಕ್ಕೆ ಅರ್ಧ ಸ್ಪೂನಷ್ಟು ಉಪ್ಪು ತೊಗೊಂಡಿದ್ದೀನಿ. ನಾನಿಲ್ಲಿ ಕಲ್ಲುಪ್ಪು ತೊಗೊಂಡಿದ್ದೀನಿ. ನೀವು ಬೇಕಂದರೆ ಪುಡಿ ಉಪ್ಪು ಯಾವುದು ಬೇಕಾದರೂ ತೊಗೋಬೋದು. 7ರಿಂದ 8 ಬೆಳ್ಳುಳ್ಳಿ ಎಸ್ಲು, ಜಾಸ್ತಿ ಬೇಕಂತ ತೊಗೊಳ್ಳಿ, ಒಂದು 10-15 ತೊಗೊಳ್ಳಿ, ಏನಾಗಲ್ಲ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ತೊಗೊಳ್ಳಿ. ಅದಕ್ಕೆ 1 ಸ್ಪೂನು ಕೆಚಪ್ ಹಾಕ್ಕೊಳ್ಳಿ. ನಿಮ್ಮ ಹತ್ರ ಕೆಚಪ್ ಇಲ್ಲ ಅಂದರೆ ಒಂದು ಅರ್ಧ ಟೊಮೆಟೊ ಹಣ್ಣು ಹಾಕ್ಕೊಳ್ಳಿ. ಇದೆಲ್ಲನೂ ಮಿಕ್ಸಿಗೆ ಹಾಕಿಬಿಟ್ಟು ಸಣ್ಣಗೆ ರುಬ್ಕೊಳ್ಬೇಕು. ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿನೂ ಮಾಡ್ಕೊಂಡು ಇಟ್ಕೊಬೋದು. ಸೊ ಈ ಥರ ಬರುತ್ತೆ, ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.